ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಮಹೇಶ್ ಸ್ವೀಪ್ ಮಾಡುವ ಮುಖಾಂತರವಾಗಿ ಟ್ಯಾಪ್ ಮಾಡುವ ಮುಖಾಂತರವಾಗಿ ಒಂದು ದೊಡ್ಡ ಸೇರ್ಪಡೆ. ಬಹಳಷ್ಟು ಚುರುಕಿನ ಕ್ಷೇತ್ರರಕ್ಷಣೆ, ಪ್ರತಿಯೊಂದು ಕ್ಷೇತ್ರಗಳಿಗೂ ಕೂಡ ಬಹಳಷ್ಟು ಸೂಕ್ಷ್ಮತೆಯನ್ನು ಎದುರಿಸ್ತಾ ಇದ್ದಾರೆ ದಾಟಗಾರರು, ಎಸೆತಗಾರರು, ಕ್ಷೇತ್ರಪಾಲಕರು. ಅತ್ಯಂತ ಸೂಕ್ಷ್ಮದ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿದ ಆರಂಭದವರೆಗೆ ಮುಕ್ತಾಯ ಅಂಕಿಅಂಶದಲ್ಲಿ ಪ್ರಥಮ ಓವರಿನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 5 ಜೊತೆಯಾಗಿದೆ. ತೆಗೆದುಕೊಳ್ಳದ ಯಾವುದೇ ಒಂದು ಧರಿಯನ್ನ ಎದುರಾಳಿ ತಂದೆಗೆ ಇಟ್ಕೊಂಡಿದ್ರೆ 6 ಚೆಂಡುಗಳು ಬಾಕಿ ಇದೆ. ಈ 6 ಚೆಂಡುಗಳ ಮುಂದೆ 9 ಓಟವನ್ನು ದಾಖಲಿಸಬೇಕಾಗಿದೆ. ಕೆಪಿಎಲ್ ಕೂಟದ ಕೆರವೇಲ್ ಪ್ರೀಮಿಯರ್ ಲೀಗ್ ಮಾದರಿಯ ವಿಭಾಗದಲ್ಲಿ ತ್ಯಾಗರಾಜ್ ಎಲಿಮಿನೇಟರ್ ಪಂದ್ಯಾಟದಲ್ಲಿ ತನ್ನ ದಂಡುವಿನ ಮುಖಾಂತರವಾಗಿ ವಿಜಯದ ಹಾದಿಗೆ ಬೆನ್ನಟ್ಟಿಸಿದಂತ ಆಟಗಾರ ತ್ಯಾಗರಾಜ್ ದಂಡುವಿನ ಮುಖಾಂತರವಾಗಿ ಯಶಸ್ವಿಯಾಗಿ ಮಹೇಶ್ ಬಲವಾದ ಹೊಡೆತ, ಹೈ ಚೆಂಡು, ಇಲ್ಲೊಂದು ಕ್ಯಾಚ್ ಪೆವಿಲಿಯನ್ ಗಳಿಗೆ ವಾಪಸ್ ಆಗಿದೆ. ತ್ಯಾಗರಾಜ್ ಗಾಳಿಗಾರಿಕೆಯ ಮುಖಾಂತರವಾಗಿ ಪ್ರಥಮ ಚೆಂಡುವಿನಲ್ಲಿ ಉತ್ತರಿಯನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ. ಅಂತಿಮ 5 ಚೆಂಡುಗಳ ಬಾಕಿ ಇದೆ. 9 ಓಟವನ್ನು ದಾಖಲಿಸಬೇಕಾಗಿದೆ. ತ್ಯಾಗರಾಜ್ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ತ್ಯಾಗರಾಜ್ 5 ಚೆಂಡುಗಳ ಬಾಕಿ. ಪ್ರಯತ್ನ ಹೆಚ್ಚಿಸ್ತಾ ಇದೆ. ಪ್ರೀಮಿಯರ್ ಲೀಗ್ ಪ್ರಶಸ್ತಿ, ಈ ಮದುಮಗಳಂತೆ ಇರುವಂತಹ ಈ ಪ್ರಶಸ್ತಿ ಯಾವ ಮಡಿಲಿಗೆ ಅನ್ನುವಂತಹದ್ದು ಪ್ರಶ್ನಾರ್ಥಕವಾಗಿದೆ. ಮತ್ತೆ ತ್ಯಾಗರಾಜ್ ಚಿತ್ರಣ ಕೈಗೆತ್ತಿಕೊಳ್ಳುವಂತಹ ತೃತೀಯ ಬಾರಿ ದಾಳಿ ಮತ್ತೆ ಅದೇ ಶೈಲಿಯಾದಂತಹ ದಂಡು ಕ್ಷೇತ್ರಪಾಲಕ ವಿಭಾಗದಲ್ಲಿ ಯಶಸ್ವಿ ಫಲವಾಗಿ ಮುಂದೋಟದ ಸಂಪೂರ್ಣ ರವೀಶ್ ಸೇರ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಜೊತೆಯಾಗಿದೆ. ವಿಕೆಟ್ ಕೂಡ ಸೇವಾದಲ್ಲಿ ಟಾಸ್ ಮುಖಾಂತರವಾಗಿ ಪಂದ್ಯಾಟದ ವಿಜಯ್ ಎಂದು ಪರಿಗಣಿಸಲಾಗಿದೆ. ಅಂತಿಮ 3 ಚೆಂಡು ಬಾಕಿ. 4 ಓಟಗಳನ್ನು ದಾಖಲಿಸಬೇಕಾಗಿದೆ. ಕಳೆದ ಪಂದ್ಯಾಟದಲ್ಲಿ ಹೀರೋ ಅಂತೆನಿಸಿಕೊಂಡಂತಹ ತ್ಯಾಗರಾಜ್ ಈ ಪಂದ್ಯಾಟದಲ್ಲಿ ಯಶಸ್ವಿಯನ್ನ ಕಾಣಬಹುದು. 3 to go, 4 wicket. ಅಂತಿಮ 3 ಚೆಂಡು 4 ಗಳಿಸಬೇಕಾಗಿದೆ. ಒಂದು ಓಟದ ಸೇರ್ಪಡೆ. ಈ ದ್ವಿತೀಯ ಇನ್ನಿಂಗ್ಸಿನಲ್ಲಿ 2 ಬೌಂಡರಿಗಳನ್ನು ಮಾತ್ರ ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿದೆ. ಅಂತಿಮ 2 ಚೆಂಡುಗಳ ಬಾಕಿ. 3 ಓಟಗಳನ್ನು ದಾಖಲಿಸಬೇಕಾಗಿದೆ. ಅಡ್ಡ ಚೆಂಡುಗಳು ದಾಖಲಿಸ್ತಾ ಇದ್ದಾರೆ. ಇತರ ಖಾತೆಗಳೊಂದಿಗೆ ಸ್ವೀಕರಿಸಿದ್ರು. ನೇರವಾಗಿ ದೀಪೇಶ್ ವಿಭಾಗಕ್ಕೆ ಮುಖಾಂತರವಾಗಿ ಪಂದ್ಯಾಟದ ವಿಜಯವನ್ನ ಕಾಣ್ತಾ ಇದ್ದಾರೆ. And the celebration is begin. ದಯವಿಟ್ಟು 2 ತಂಡದ ಕಪ್ತಾನರು ದಯವಿಟ್ಟು ಮೈಕ್ ಪಾಯಿಂಟ್ ಬೆಳೆದಾಗಿಸಬೇಕು. ತಮ್ಮ ಅದೃಷ್ಟಗಳ ಎಲ್ಲರೂ ಕಪ್ಪಾಳಿಯವರಿಗೆ ಈ ಒಂದು ಸುಮಾರು ಕಾರ್ಯಕ್ರಮವನ್ನು ಅತ್ಯಂತ ಸಾಧಾರಣ ಆರ್ಥಿಕ ಸ್ಥಿತಿಯಲ್ಲಿ ಕುಟುಂಬದಲ್ಲಿ ಜನಿಸಿದವರು ಅವರ ಹಣ ಸಂಪಾದಿಸಲು ಮತ್ತು ಕುಟುಂಬದ ಖರ್ಚಿಗೆ ಕೊಡುಗೆ ನೀಡುವ ಸಲುವಾಗಿ ಚಿಕ್ಕ ವಯಸ್ಸಿನಲ್ಲಿ ಶಾಲೆಯೊಂದನ್ನು ಸೇರಲು ವಿದೇಶಿ ಪ್ರವಾಸಿಯೊಬ್ಬ ಆಂಗ್ಲ ಭಾಷೆಯಲ್ಲಿ ಕಿತ್ತಳೆ ಹಣ್ಣಿನ ಬೆಲೆ ಕೇಳಿದಾಗ ಅರ್ಥವಾಗದೆ ಮುಜುಗರ ಅನುಭವಿಸಿದ ಇವರು ಅವರಿಗೆ ಯಾವುದೇ ರೀತಿಯ ಔಪಚಾರಿಕ ಶಿಕ್ಷಣದ ಸವಲತ್ತು ಅಂದಿನ ದಿನಗಳಲ್ಲಿ ಇರಲಿಲ್ಲ. ಶಾಲೆಯಿಂದ ವಂಚಿತವಾದ ತಮ್ಮ ಗ್ರಾಮದಲ್ಲಿ ಶಾಲೆ ಮಾಡುವುದಾಗಿ ಶಪಥ ಮಾಡಿದರು. ಕಡಿತ ಅವರು ತಮ್ಮ ಉಳಿತಾಯದ ಒಂದು ಭಾಗವನ್ನು ಕಿತ್ತಳೆ ಹಣ್ಣುಗಳನ್ನು ಮಾರಾಟ ಮಾಡುವುದರಿಂದ ತಮ್ಮ ಹಳ್ಳಿಯಾದ ನ್ಯೂಪೋರ್ಟ್ ಪ್ರಯತ್ನಿಸಲು ಸಾಧ್ಯವಾಯಿತು. ಸರ್ಕಾರಿ ಬೆಂಬಲ ಮತ್ತು ಖಾಸಗಿ ವ್ಯಕ್ತಿಗಳು ಇದು ಹಾಜಪ್ಪ ಶಾಲೆ ಎಂದು ಕರೆಯಲ್ಪಡುತ್ತಿದೆ. ಅವರನ್ನ ಪ್ರೀತಿಯಿಂದ ಅಕ್ಷರ ಸಂತ ಕೂಡ ಎಂದು ಕರೆಯುತ್ತಾರೆ. ಅವರು ಈ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರೆ ಇನ್ನೋರ್ವ ಸನ್ಮಾನವನ್ನ ಕೊಡುವಂತಹ ವ್ಯಕ್ತಿ ನಮ್ಮ
ಪೊಲೀಸ್ ಠಾಣೆಯ ಉಳ್ಳಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರತಕ್ಕಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರತಕ್ಕಂತಹ ಸಂದೀಪ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಾಣ್ತಾ ಇದ್ದೇವೆ. ನೋಡಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MBA ಕಡೆಗೆ ಹೋಗಟ್ಟು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಬಂದು ತಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದಂತಹ ತಮಗೆ ಮತ್ತು ಸಲ್ಲಿಸ್ತಾ ಇದ್ದಾವೆ. ವೇದಿಕೆಯಲ್ಲಿ ಗಣ್ಯಾತಿಗಣ್ಯ ವ್ಯಕ್ತಿಯಾಗಿರತಕ್ಕಂತಹ ಜನಾಬ್ ಅಹಮದ್ ಮುಹಿಯುದ್ದೀನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನೆರವೇರಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಮುಖ್ಯ ರೂವಾರಿಯಾದಂತಹ ವ್ಯಕ್ತಿಯಾಗಿದ್ದಾರೆ. ಜಮಾದಂತಹ ಕೆರಬೇಲ್ ಪ್ರೀಮಿಯರ್ ಲೀಗ್ ಈ ಕೂಟದ ಯುಟಿ ಫರೀದ್ ಫೌಂಡೇಶನ್ ಈ ತಂಡದ ಯಶಸ್ವಿಯ ಆರ್ಗನೈಸರ್ಸ್ ಅಶ್ರಫ್ ಕೆರಬೇಲ್ ಬಹುಶಃ ಈ ಪಂದ್ಯಕೂಟದ ಮುಖ್ಯ ರೂವಾರಿ. ಈ ಪಂದ್ಯಕೂಟದ ಮೇನ್ ಪ್ಲೇಯರ್ ಅಂತ ಹೇಳಬಹುದು ಅಶ್ರಫ್ ಕೆರಬೇಲ್. ಆಸಿಫ್ ಆರಿಫ್ ಇಮ್ತಿಯಾಸ್ ಅಕ್ಬರ್ ಅಲಿ ಅವರು ಕಳೆದ ತಮ್ಮನ್ನ ಮತ್ತೊಮ್ಮೆ ಯಶಸ್ವಿಯಾಗಿ ಸಾಗಿಸಿದ್ದಕ್ಕೆ ತಮ್ಮನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾರ್ಟ್ಲಿ ವೆಲ್ಕಮ್ ಯು ಸೋ. ಮೊದಲನೇದಾಗಿ ಈ ಪಂದ್ಯಕೂಟದ ಸನ್ಮಾನಿತ ವ್ಯಕ್ತಿಯಾಗಿರತಕ್ಕಂತಹ ಹರೇಕಳ ಹಾಜಬ್ಬ ಸರ್ ತಮ್ಮನ್ನು ಕೂಡ ಅತ್ಯಂತ ಇದರ ಅಧ್ಯಕ್ಷರಾಗಿರತಕ್ಕಂತಹ PC ಇಮ್ತಿಯಾಸ್ ಸರ್ ಅವರು ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ರೀತಿ ಉಳ್ಳಾಲ ಪೊಲೀಸ್ ಠಾಣೆ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಹ ಸಂದೀಪ್ ಸರ್ ಅವರು ತಮ್ಮನ್ನ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತಾ ನೇರವಾಗಿ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಕಾಲಿಡ್ತಾರೆ. Is a excellent cricket tournament for day last day for Sunday holiday लेकिन इस क्रिकेट टूर्नामेंट के लिए हमारे साथ आए हुए सभी मेहमानों को मेरा सलाम और मेरा नमस्कार। स्वागत है आप सभी दर्शकों को और क्रिकेट प्रेमियों को। हमारे साथ बहुत बड़े बड़े मंच सजाया गया है। बहुत जबरदस्त लाजवाब क्रिकेट टूर्नामेंट KPL सीजन UT फरीद फाउंडेशन प्रेजेंट केरल प्रीमियर लीग के जी हाँ, तो आज का दिन बहुत ही क्रूशल है। कई सालों से हम इंतजार कर रहे थे हरेकला आजम्बा कौन है, लेकिन आज पता चला कि कुछ लोगों की लाइफ सेटलमेंट कर चुके हैं। लिहाजा ऐसे लोग इनके साथ बैठने के लिए तरसते हैं। लेकिन आज हम जो पद्मश्री अवार्ड इनके साथ मिला है, हमें और इस हमारे गांव को बहुत बड़ा गर्व है। तो इस क्रिकेट टूर्नामेंट के लिए हरेकला हाजम्बा जी और काफी लोग जुड़े हुए हैं और सबसे एक क्रिकेट टीम के इतिहास में। तो इस क्रिकेट टूर्नामेंट के लिए 3 अंपायर्स आरिफ जोकटे और इसके बाद सतीश उड़बेद्री, उसके बाद में जो आने वाले जो खिलाड़ी है और खिलाड़ियां प्लेयर्स सबको एक साथ दिया। तो उसी बीच देखिए एक और बड़े मंच के साथ हरिकला हाजम्बा जी और इसके बाद में हमारे साथ बहुत ही बड़े कलाकार जी हैं और अशरफ और उनके साथ यह सब मिलकर फोटो शूट करते हुए काफी खुशी का माहौल है। और इस वक्त मेन स्टेज में तो बैठे हुए लेते जिस तरीके से ले रहे हैं सेल्फी जिनके हरेकला हाजम्बा के साथ, क्योंकि बहुत कलाकार है ये और इनका पूरी तरीके से सम्मान करते हुए सम्मान भी किया। उसके बाद हमारे साथ पुलिस इंस्पेक्टर जो भी इस वक्त बहुत बड़े संदीप सर, देखिए क्या खूबसूरत चेहरे पर मुस्कुराहट लेते हुए। बहुत बहुत शुक्रिया सर आपका भी। और जरूरी है यहाँ पर इस क्रिकेट टूर्नामेंट के लिए सर जा रहे हैं जो बात हमारे साथ करेंगे। ಎಲ್ಲ ಗಣ್ಯಾತಿಗಳ ಜೊತೆಯಲ್ಲಿ ನನ್ನನ್ನು ಈ ಬಡತನದ ಹರೇಕಳ ಹಾಜಮ್ಮ ತಂದು ಇಲ್ಲಿ ನಮ್ಮ ಮರ್ಹೂಮ್ ET ಫರೀದ್ ಅವರ ತಂಡದ ನಾಯಕತ್ವಗೊಂಡ ನಮ್ಮ ಕೇರಬೇಲ್ ಅಶ್ರಫ್ ಅವರ ಮುಖಾಂತರ ನನ್ನನ್ನು ತಂದಿದ್ದರು. ನನ್ನ ಶಾಸಕರು ಮರ್ಹೂಮ್ ET ಫರೀದ್ ಅವರು 2000 ಇಸ್ವಿ ಜೂನ್ 17 ತಾರೀಕು ಒಂದು ಹರೇಕಳ ನೀಪಟ್ಟು ಒಂದು ರೌಲತ್ತುಲ್ ಮದ್ರಸದ ಆಗ ನಾನು ವಾರ್ಡ್ನಾರಿ ಕೋಶಾಧಿಕಾರಿ ಇದ್ದೆ. 28 ಮಕ್ಕಳನ್ನು ಸ್ಥಾಪನ ಮಾಡುವ ಒಂದು ಸರ್ಕಾರಿ ಶಾಲೆಯನ್ನು ಈಗ 2001 2002 ಆಗ್ತದೆ. ಇವತ್ತಿಗೂ ಬಡತನ ಇದ್ದ ಆಜಬ್ಬನ್ ಅವರ ಪುತ್ರ ಸನ್ಮಾನ್ಯ ನನ್ನ ಗೌರವಾನ್ವಿತ ಶಾಸಕರು ET ಖಾದರ್ ಅವರು ಬಾದರ್ ಸನ್ಮಾನ್ಯ ಮರ್ಹೂಮ್ ET ಫರೀದ್ ಅವರ ಮಗ ಗೌರವಾನ್ವಿತ ನಮ್ಮ ಮಂಗಳೂರು ಉಳ್ಳಾಲ ಈ ಭಾಗದ ಗೌರವಾನ್ವಿತ ಶಾಸಕರು ET ಖಾದರ್ ಅವರ ಮುಖಾಂತರ ನನ್ನನ್ನು ಅವರ
ಮರ್ಹೂಮ್ ಇ ಟಿ ಫರೀದ್ ಅವರ ಆಟದ ಸಮ್ಮುಖದಲ್ಲಿ ಮರ್ಹೂಮ್ ಇ ಟಿ ಫರೀದ್ ಅವರ ಸಮ್ಮುಖದಲ್ಲಿ ನನ್ನನ್ನು ಈ ಚೊಂಬುಗುಡ್ಡೆ ಪರಿಸರದ ಆಟದ ಇಷ್ಟು ಸುಂದರವಾದ ವೇದಿಕೆಯಲ್ಲಿ ತಂದ ನನಗೆ ಈ ಸನ್ಮಾನ ಮಾಡಿದವರಿಗೆ ನಾನು ಕಿತಂದಚೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಒಂದು ನನ್ನನ್ನು ಇಲ್ಲಿ ಕೂತುಕೊಂಡು ನಮ್ಮ ಈ ತಂಡದ ನಾಯಕ ಅರ್ಧ ಗಂಟೆ ನನ್ನನ್ನು ಫಸ್ಟ್ ಬಾಂಟ್ ಕೊಟ್ಟಿದ್ದರು. ಇ ಟಿ ಫರೀದ್ ಅವರನ್ನು ಅಸರಫುಲ್ಲವನ್ನು ಗೌರವಾನ್ವಿತವರು. ನಾನು ಅಂಥ ಜನಾಗಿ ಮೌಡಿ ಬರಲಿಲ್ಲ. ಆದರೆ ಎನ್ನ ಅಲ್ಲಾಹುನ ನಾನು ಎಂತಕ್ಕೆ ಬಿಟ್ಟು ನಾನು ಒಂದು ಮಂಗಳೂರಲ್ಲಿ ಒಂದು ಕುರು ಆರೆಂಜ್ ಕಿಟ್ಲಾಣಿ 1977ರಿಂದ ನಾನು 2013-14 ನನ್ನ ಜೀವನ ಇತ್ತು. ಅದರ ದೇಶದ ಒಬ್ಬ ಸಾಮಾನ್ಯ ಮನುಷ್ಯನನ್ನು ದೇಶದ ಪ್ರಧಾನ ಒಂದು ವಸಂತಿಕಾಂತ ಪತ್ರಿಕೆ ಗ್ರೂಪ್ ಬಾಲಪುಣಿ 2004 ನನ್ನನ್ನು ಘೋಷಣೆ ಮಾಡಿದರು. ಆ ನಂತರ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ನನಗೆ ಒಂದು ಪ್ರಧಾನಮಂತ್ರಿ ಮುಖಾಂತರ ರಾಷ್ಟ್ರಪತಿಯವರ ಒಂದು ಹತ್ತಿರ ನಿಲ್ಲುವಂಥ ಅವಕಾಶ ಮಾಡಿಬಿಟ್ಟಿದ್ರೆ ನಾನು ಈ ಸಂದರ್ಭದಲ್ಲಿ ಅರೆಕಲ್ ಆಜಬ್ಬ ಮಂಗಳೂರು ಜಿಲ್ಲೆ ಬೇರೆ ಬೇರೆ ನನಗಿಂದು ಮಂಗಳೂರು ಜಿಲ್ಲಾ ಕೇಂದ್ರದ ಒಂದು ಸಂಪುಟದಲ್ಲಿ ನನ್ನ ಅಲ್ಲಿಂದ ಡೆಲ್ಲಿಯವರೆಗೆ ಕಟ್ಟ ಎಷ್ಟೋ ಜನ ಸಹಾಯ ಮಾಡದೇ ಇದ್ದಾರೆ. ಇಲ್ಲದ್ರೆ ನಾನು ಈ ವೇದಿಕೆ ಕೂಡ ಇವತ್ತು ಸಾಕ್ಷಿ ಅಲ್ಲ. ಸನ್ಮಾನ್ಯ ಸರ್ಕಾರದ ಮಾಸ್ಟರ್ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಜೀವಮಾನದಲ್ಲಿ ಇದು ಕೂಡ ಇವತ್ತು ಕೊನೆ ಪಕ್ಷ ನಾನು ಇದು 3 ತಗೊಂಡು ಬಂದು ಇಲ್ಲಿ ಇದು 3ನೇ ತಗೊಂಡು ನಿಮ್ಮ ಕೈಯಲ್ಲಿ ಇದ್ದೇನೆ. ಆದರೆ ನನ್ನನ್ನು ಒಂದು ಈ ಸಂದರ್ಭದಲ್ಲಿ ಸರ್ಕಾರದ ಮಾಸ್ಟರ್ ಹೇಳ್ತೇನೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನಡೆದ ನವೆಂಬರ್ 1ಕ್ಕೆ ಮಂಗಳೂರು ಪುರಭವನದಲ್ಲಿ ನನಗೊಂದು ನಮ್ಮ ಶಶಿಕುಮಾರ್ ಸರ್ ಒಂದು ಕಮಿಷನರ್ ಒಂದು ಪಟ್ಟು ತೆಗೆಸಿದ ನಂತರ ಅದು ಭಾಳ ನನಗೆ ತಿರುಪತಿ ತಂತು. ಇವತ್ತು ಕೂಡ ಮಂಗಳೂರು ನಾನು ಓಡಾಡೋಕೆ ಸ್ವಲ್ಪ ಕಷ್ಟ ಇದ್ದರು ಟ್ರಾಫಿಕ್ನವರು ನನ್ನನ್ನು ಈಗ ಹತ್ತಿರ ಹಿಂದಿಕೊಂಡು ಅಲ್ಲಿ ಟ್ರಾಫಿಕ್ ಮಾಡ್ತಾರೆ. ಅಲ್ಲಿ ನಂತರ ನಾನು ಎಲ್ಲಿ ಹೋದರೆ ಕೂಡ ನನಗೆ ಗೌರವ ಕೊಟ್ಟವರು ನಮ್ಮ ಇಲಾಖೆಯಿಂದ ತುಂಬ ಗೌರವ ಸಿಕ್ಕಿದೆ. ಇವತ್ತು ಕೂಡ ನಾನು ಆಜಬ್ಬ ಇ ಟಿ ಫರೀದ್ ಅವರ ಕ್ಷೇತ್ರದ ಹಳ್ಳಿದವನು. ನಿಮ್ಮ ಗೌರವಡಿಕೆ ನೀವು ಕೂಡ ನಾನು ಸಾಮಾನ್ಯ ಮನುಷ್ಯ ಉಳ್ಳಾಲ ನಗರ ಸಾನೆ ಕೂಡ ನಾನು ಈ ಸಂದರ್ಭ ಕಾಣೇಜಿ ನಮ್ಮ ಕ್ಷೇತ್ರ ಬರ್ತದೆ. ಆದರೆ ನಿಮಗೂ ಕೂಡ ನಾನು ಈಗ ಹೊತ್ತು ನಿಮ್ಮ ಮುಖಾಂತರ ಉದ್ಯಮಿ ಎಲ್ಲರೂ ನನಗೆ ಸನ್ಮಾನ ಮಾಡಿದರು. ಆದರೆ ನಿಮಗೆ ದೇವರು ಎಲ್ಲ ಆರೋಗ್ಯ ಎಲ್ಲ ಕೊಳ್ಳಿಂದ ಜೊತೆಯಲ್ಲಿ ನನ್ನ ಶಾಸಕರು ಈಗ ಬರಬೇಕಿತ್ತು. ಆದರೆ ನನಗೆ ಕೂಡ ಭಾಳ ಸಂತೋಷದಿಂದ ಅವರ ಮುಖಾಂತರ ಸಿಕ್ಕಿಟ್ಟ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ದಂಡಿಸಿ ನಾನು ಕೂಡ ನನ್ನ ಆರೋಗ್ಯ ಸ್ವಲ್ಪ ಕಡಿಮೆ ಇದೆ. ನಾನು ನಿಮ್ಮನ್ನು ಬಿಟ್ಟು ನಿಮ್ಮ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಮಸ್ಕಾರ ಬರ್ತೇನೆ. ಅವರ ವತಿಯಿಂದ ನಡೆದ ಈ ಕೆರೆಬೈಲು ಪ್ರೀಮಿಯಂ ಲೀಗ್ ಇದರ ಮುಕ್ತಾಯ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂತಹ ಇಮ್ತಿಯಾಜ್ ರವರೇ, ಸುರೇಶ್ ಭಟ್ನಾಕರ್ ಅವರಿಗೆ ಹಾಗೂ ಈಗ ತಾನೇ ನಿರ್ಗಮಿಸಿದಂತಹ ಪದ್ಮಶ್ರೀ ಪುರಸ್ಕೃತ ಹರೇಕಾಳೆ ಆಜಬ್ಬಾರ್ ಅವರೇ ಹಾಗೂ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾಪಟುಗಳೇ ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿದ ಅಶ್ರಫ್ ಕೆರೆಬೈಲ್ ಹಾಗೂ ತಂಡದವರೇ, ಈ ದಿನ ಅಶ್ರಫ್ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಹಲವಾರು ಬಾರಿ ಕೋರ್ಕೊಂಡಾಗ ನನ್ನ ಉಳ್ಳಾಳ ಉರುಸ್ ಬಂದೋಬಸ್ತಿದೆ, ಸಾವಿರಾರು ಜನ ಸೇರಿದರಲ್ಲಿ. ಆದರೂ ಸಹಿತ ಬಂದೋಬಸ್ತ್ ಮಧ್ಯ ನಾನು ಇಲ್ಲಿ ಬಂದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಮಾತನ್ನ ಹೇಳಬೇಕು ಮತ್ತು ಅವರು ಬೆಂತಪ್ಪಬೇಕು ಅಂತ ಒಂದೇ ಉದ್ದೇಶದಿಂದ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಸಹಿತ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸಿ. ಕ್ರೀಡಾ ಮತ್ತು ನಮ್ಮ ಜೀವನ ಶೈಲಿ ಎರಡು ಒಂದಕ್ಕೊಂದು ಹೊಂದಾಣಿಕೆ ಆಗ್ತದೆ. ಯಾವ ಕ್ರೀಡೆಯಿಂದ ನಮಗೆ ಕಲಿಬೇಕಾಗ್ತದೆ ಜೀವನದಲ್ಲಿ ತುಂಬಾ ಇದೆ. ಒಂದು ನಮ್ಮ ಶಿಸ್ತು. ಕ್ರೀಡೆಯನ್ನು ಹೆಚ್ಚಾಗಿ ನಾವು ಆಟಾಡ್ತಿದ್ರಿಂದ ಜೀವನದಲ್ಲಿ ಶಿಸ್ತು ಬೆಳೀತದೆ, ನಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಆರೋಗ್ಯ ಉತ್ತಮ ಆದಾಗ ನಮ್ಮ ಮನಸ್ಸು ಉತ್ತಮಗೊಳ್ಳುತ್ತದೆ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಕ್ರೀಡಾಪಟು ಯಾವುದೇ ಕಷ್ಟವನ್ನ ಎದುರಿಸ್ತಕ್ಕಂಥ ಒಂದು ಧೈರ್ಯವನ್ನ ತಂದುಕೊಡ್ತಾನೆ. ಯಾಕಂದ್ರೆ ಕ್ರೀಡೆಯಲ್ಲಿ ಆಡಿ 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 ಕಷ್ಟದ ಸಮಯ ಬಂದಾಗ ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಚಾಣಕ್ಯತನವನ್ನ ಆ ಕ್ರೀಡೆ ಕಲಿಸ್ತದೆ. ಅದು ನಮ್ಮ ಜೀವನ ಶೈಲಿಯಲ್ಲೂ ಸಹಿತ ಅನ್ವಯ ಆಗುತ್ತೆ. ಹಾಗಾಗಿ ಯುವಕರು ಹೆಚ್ಚೆಚ್ಚು ಕ್ರೀಡೆಯಲ್ಲಿ ಮತ್ತೆ ಒಳ್ಳೆ ಹವ್ಯಾಸದಲ್ಲಿ ತೊಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅಡ್ಡದಾರಿ ಇಡತಕ್ಕಂಥದ್ದು, ದುಶ್ಚಟದಲ್ಲಿ ಭಾಗವಹಿಸ್ತಕ್ಕಂಥದ್ದು, ಕೆಟ್ಟವರ ಸಹವಾಸ ಮಾಡಿ ಏನೋ ಒಂದು ಜೀವನವನ್ನು ಹಾಳು ಮಾಡತಕ್ಕಂಥದ್ದು ಮಾಡಬಾರ್ದು. ಒಳ್ಳೆಯ ಸಹವಾಸನ ಮಾಡಿ ಉತ್ತಮ ನಾಗರಿಕರಾಗಿ ಯಾವುದೇ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು. ನಿಮ್ಮ ಜೀವನ ಉಜ್ವಲವಾಗಿರ್ತಕ್ಕ. ಯಾಕಂದ್ರೆ ಶ್ರಮಪಟ್ಟು ಜೀವನ ಮಾಡೋದ್ರಿಂದ ಒಬ್ಬ ಸಣ್ಣ ಬಡ ವ್ಯಕ್ತಿಯು ಕೂಡ ಪದ್ಮಶ್ರೀ ತಗೋಬಹುದು ಅಂತ ಹೇಳಿ ಒಬ್ಬ ಉನ್ನತ ವ್ಯಕ್ತಿತ್ವದ
ಅರೆಕಾಳ ಅಜ್ಜಬರವರೇ ಸಾಕ್ಷಿ, ನಮ್ಮ ಕಣ್ಣೆದುರುಗಡೆ ಅವರ ಸಾಕ್ಷಿ ಇದೆ. ಅದೆಲ್ಲ ನೀವು ಆಟ ವ್ಯಕ್ತಿತ್ವವನ್ನ ಉದಾಹರಣೆಯಾಗಿ ಇಟ್ಕೊಂಡು ನಿಮ್ಮ ಜೀವನ ಶೈಲಿಯನ್ನ ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಗುಣ ನಡತೆ, ಒಳ್ಳೆಯ ದಾರಿಯಲ್ಲಿ ಮತ್ತು ಒಳ್ಳೆಯ ಸಂಗಡಿಗರೊಂದಿಗೆ ಇದ್ಕೊಂಡು ಇದು ಮಾಡಿ ಅಂತ ಹೇಳ್ತಾ ಇದರೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಈ ನನ್ನ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಸನ್ಮಾನ ಮಾಡಿದ ನಿಮ್ಮ ಎಲ್ಲ ತಂಡಕ್ಕೂ ನಾನು ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ತೀರ್ಪುಗಾರರಾಗಿ ಸಹಕರಿಸಿ ಚಪ್ಪಾಳೆಯೊಂದಿಗೆ ಇವರನ್ನು ಗೌರವಿಸಬೇಕು. ಅತ್ಯಂತ ಉತ್ತಮ ರೀತಿಯಲ್ಲಿ ತೀರ್ಪುಗಾರರಾಗಿ ಸಹಕರಿಸಿ ಪಂದ್ಯಾಟದ ಯಶಸ್ವಿಗೆ ಇನ್ನೋರ್ವ ಕಾರಣರಾಗಿರತಕ್ಕಂತಹ ವ್ಯಕ್ತಿ ತೀರ್ಪುಗಾರರಾಗಿ ಸತೀಶ್ ಸರ್ ಅವರು. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರಾಗಿ ಗುರುಪ್ರಸಾದ್ ರವರು ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಈ ಪ್ರಶಸ್ತಿಯನ್ನ ಇವರಿಗೆ ಸುರೇಶ್ ಭಟ್ನಗರ್ ರವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ದುರ್ಗಾಪ್ರಕಾಶ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು, ಕಾಣಿಕೆಯನ್ನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು, ಧನ್ಯವಾದಗಳು ದುರ್ಗಾಪ್ರಸಾದ್ ರವರಿಗೆ. ಮುಂದಿನದಾಗಿ ಆರಿಫ್ ಜೋಕಟ್ಟೆ, ಈ ತೀರ್ಪುಗಾರರಾಗಿ ಸಹಕರಿಸಿದಂತಹ ಇನ್ನೋರ್ವ ವ್ಯಕ್ತಿ ಆರಿಫ್ ಜೋಕಟ್ಟೆ. ನಿನ್ನೆಯಷ್ಟೇ ಕೃಷ್ಣಾಪುರ ಪರಿಸರದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿ ಬಹುಶಃ ನಮ್ಮ ಈ ಪಂದ್ಯಾಕೂಟಕ್ಕೆ ಇಲ್ಲಿಯವರೆಗೆ ಆಗಮಿಸಿದಂತಹ ಜೋಕಟ್ಟೆಯಿಂದ ಇಲ್ಲಿ ತನಕ ಆಗಮಿಸಿ ಪಂದ್ಯಾಟದ ಯಶಸ್ವಿಯನ್ನ ತಂದುಕೊಟ್ಟಂತಹ ಆರಿಫ್ ಜೋಕಟ್ಟೆ ಅವರಿಗೆ ರಿಯಾಜ್ ಇಸ್ಕಾಪ್ ಮಚ್ಚನ್ ರವರು ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನದಾಗಿ ನಮ್ಮ ವೀಕ್ಷಕ ವಿವರಣೆಯನ್ನ ನೀಡಿದಂತಹ ವ್ಯಕ್ತಿ, ಬಹುಶಃ ಅತ್ಯಂತ ಯಶಸ್ವಿಯ ರೀತಿಯಲ್ಲಿ ವೀಕ್ಷಕ ವಿವರಣೆಯನ್ನ ನೀಡಿದ್ರು ನಮ್ಮ ಸೈಯದ್ ಗುರುಕಂಬಳ ಸರ್ ವೇದಿಕೆಯಲ್ಲಿದ್ದಾರೆ. ತಾವು ದಯವಿಟ್ಟು ಮುಂದೆ ಬಂದು ಈ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಪ್ರತಿಯೋರ್ವ ಕ್ರೀಡಾ ಪ್ರೇಮಿಗಳನ್ನ ಮನರಂಜಿಸಿದಂತಹ ವ್ಯಕ್ತಿ, ಬಹುಶಃ ನಡೆಯಲು ಕಷ್ಟವಾದರೂ ಕೂಡ ತನ್ನ ಮಾತಿನ ಚಕಮಕಿಯೊಂದಿಗೆ ಎಲ್ಲರನ್ನ ಮನರಂಜಿಸಿದವರ ವ್ಯಕ್ತಿ. ಚಪ್ಪಾಳೆಯೊಂದಿಗೆ ಈತನನ್ನ ಗೌರವಿಸಬೇಕು. ನೋಡಿ, ಬಹಳಷ್ಟು ಯಶಸ್ವಿಯನ್ನ ತಂದುಕೊಡ್ತಾ ಇದ್ದಾರೆ. ಕೆಪಿಎಲ್ ಕೂಟದ ಯಶಸ್ವಿಗೆ ಇನ್ನೋರ್ವ ವ್ಯಕ್ತಿಯಾಗಿ ನಮ್ಮ ಸೈಯದ್ ಗುರುಕಂಬಳ ಸರ್ ವೀಕ್ಷಕ ವಿವರಣೆಯನ್ನ ನೀಡಿದ್ರು. ತಮಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮುಂದಿನದಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಫ್ ದಿ ಫೈನಲ್ ಮ್ಯಾಚ್. ಅದರ ಮುಂಚಿತವಾಗಿ ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ಯಶಸ್ವಿಯಾಗಿ ಸಾಗಿಸಲು ಮುಖ್ಯ ಕಾರಣವಾಗಿರತಕ್ಕಂಥವರಿಗೆ ಕಾಣಿಕೆ ಕೂಡ ಇದೆ. ಈ ಕಾಣಿಕೆಯನ್ನ ನೀಡ್ತಾ ಇದ್ದೇವೆ. ನೋಡಿ, ಮೊದಲನೇದಾಗಿ ಅಶ್ರಫ್ ಕೆರಬೇಲ್ ರವರು, ದಯವಿಟ್ಟು ಅಶ್ರಫ್ ಕೆರಬೇಲ್ ರವರು ಈ ಒಂದು ಕಾಣಿಕೆಯನ್ನು ಪಡ್ಕೊಳ್ಬೇಕು. ನೋಡಿ, ಒಂದು ಕ್ರೀಡಾಕೂಟವನ್ನ ಆಯೋಜಿಸಬೇಕಾದ್ರೆ ಎಷ್ಟೊಂದು ಕಷ್ಟ ಅನ್ನೋದು ಆಡಿಸಿದವರಿಗೆ ಗೊತ್ತು, ಎಷ್ಟೊಂದು ಶ್ರಮ ಇದೆ ಅಂತೂ ಖಂಡಿತ ಎಲ್ಲರಿಗೂ ತಿಳಿದಿರಬಹುದು. ಈ ಪಂದ್ಯಾಕೂಟ ಬಹಳಷ್ಟು ಅಚ್ಚುಕಟ್ಟಿನೊಂದಿಗೆ ಈ ಪಂದ್ಯಾಕೂಟಕ್ಕೆ ಯಶಸ್ವಿಯಾಗಿ ತಂದುಕೊಟ್ಟವರು. ಅದೇ ರೀತಿ ಮುಂದಿನದಾಗಿ ನಮ್ಮ ಈ ಪಂದ್ಯಾಕೂಟದಲ್ಲಿ ಬೆಸ್ಟ್ ಸ್ಕೋರರ್, ಕಂಪ್ಯೂಟರ್ ಮಾದರಿಯ ಸ್ಕೋರ್ ಮುಖಾಂತರವಾಗಿ ಒಂದು ಅಡಚಣೆ ಕೂಡ ಬರದಂತ ರೀತಿಯಲ್ಲಿ 2 ದಿನಗಳಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಸ್ಕೋರ್ ಆಗಿ ನಿರ್ವಹಿಸಿದಂತಹ ಆಸಿಫ್ ರವರು ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಆಸಿಫ್ ಅವರೇ, ತಮಗೆ ನೆನಪಿನ ಕಾಣಿಕೆ ಕೂಡ ಇದೆ. ನೆನಪಿನ ಕಾಣಿಕೆಗಳನ್ನ ನೀಡಿ ಗೌರವಿಸಬೇಕು. ಈ ನೆನಪಿನ ಆಸಿಫ್ ಅವರಿಗೆ ಕೂಡ ನೀಡಿ ಗೌರವಿಸ್ತಾ ಇದ್ದಾರೆ. ಮೊದಲನೇದಾಗಿ ಆರಿಫ್ ರವರು ಕೂಡ ಈ ನೆನಪಿನ ಕಾಣಿಕೆಯನ್ನ ಪಡ್ಕೊಳ್ಬೇಕು. ಆರಿಫ್ ರವರಿಗೆ ಈ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಮುಂದಿನಾಗಿ ಇಮ್ತಿಯಾಜ್ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ತಮಗೂ ಕೂಡ ಈ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಈ ಪಂದ್ಯಾಕೂಟಕ್ಕೆ ಅತ್ಯಂತ ಯಶಸ್ವಿಯನ್ನು ತಂದುಕೊಟ್ಟಂತಹ ಇಮ್ತಿಯಾಜ್ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಅದೇ ರೀತಿ ಇನ್ನೋರ್ವ ವ್ಯಕ್ತಿ
ಅಕ್ಬರ್ ಅಲಿ ಅವರು ಈ 2 ದಿನಗಳ ಪಂದ್ಯಾಟದಲ್ಲಿ ಕೆಪಿಎಲ್ ಕೂಟದ ಯಶಸ್ವಿಯನ್ನ ತಂದುಕೊಟ್ಟಂತಹ ಅಕ್ಬರ್ ಅಲಿ ಅವರು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಕ್ಬರ್ ಅಲಿ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನದಾಗಿ ಮೊನ್ನೆ ಸಾಗಿರಕ್ಕಂತಹ ಮಾಡೂರು ಪರಿಸರದಲ್ಲಿ ಒಂದು ಪಂದ್ಯಾಟ ಸಾಗಿತ್ತು. ಆ ಪಂದ್ಯಕೂಟದಲ್ಲಿ ಈ ಪರಿಸರದ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ ಇವತ್ತಿನ ದಿನ ಬ್ಲಾಕ್ ಹಾಕ್ಸ್ ತಂಡದಲ್ಲಿ ಪಾತ್ರ ವಹಿಸಿದ್ರು, ಬ್ಲಾಕ್ ಹಾಕ್ಸ್ ತಂಡದಲ್ಲಿ ಕಾರ್ಯನಿರ್ವಹಿಸಿದ್ರು. ಬಹುಶಃ ಆ ಮಾಡೂರು ಪರಿಸರದಲ್ಲಿ ನೆರೆದಿರತಕ್ಕಂತಹ ಪ್ರತಿಯೋರ್ವ ಕ್ರೀಡಾ ಪ್ರೇಮಿಗಳೊಂದಿಗೆ ಬೆಸ್ಟ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಅವಕಾಶಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ. ಬೆಸ್ಟ್ ಕ್ಯಾಚ್ ಪಡ್ಕೊಂಡು ಈ ನೆರೆದಿರತಕ್ಕಂತಹ ಸರ್ವ ಕ್ರೀಡಾ ಪ್ರೇಮಿಗಳನ್ನ ಮನರಂಜಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಶಾಕೀರ್ ಅವರು. ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಇವತ್ತಿನ ದಿನ ಬ್ಲಾಕ್ ಹಾಕ್ಸ್ ತಂಡದಲ್ಲಿ ಪ್ರತಿನಿಧಿಸಿದ್ರು. ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸಮಗ್ರ ಗೌರವಿಸ್ತಾ ಇದ್ದಾರೆ. ಅದೇ ತರ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ನಮ್ಮ ಇತಿಹಾಸದವರು ಅದ್ಭುತವಾಗಿ ಅವರಿಗೆ ಸಹ ಕೊಡಬೇಕಾಗಿ ವಿನಂತಿ. ನಮ್ಮ ಈ ಕ್ರಿಕೆಟ್ ಟೂರ್ನಮೆಂಟ್ ನ 85 ಫೌಂಡೇಶನ್ ಪ್ರೆಸಿಡೆಂಟ್ KPL ಸ್ವಾಗತ ಮುಂದಿನದಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಫ್ ಫೈನಲ್ ಮ್ಯಾಚ್ ಪಂದ್ಯಶ್ರೇಷ್ಠ ಪ್ರಶಸ್ತಿ, ಫೈನಲ್ ಪಂದ್ಯಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಎನಿ ಗೆಸಸ್? ಪ್ರದೀಪ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಈ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. SKK ವಾರಿಯರ್ಸ್ ನಾಯಕನ ಜವಾಬ್ದಾರಿಯನ್ನು ಹೊರತಾಡಿದಂತ ಆಟಗಾರ, ಪ್ರತಿಯೊಂದು ಪಂದ್ಯದಲ್ಲೂ ಬಲಿಷ್ಠ ತಂದುಕೊಂಡಂತ ಆಟಗಾರ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. Shows best performance throughout the tournament. ಮುಂದಿನದಾಗಿ ಬೆಸ್ಟ್ ಬೌಲರ್. Any guesses? No. Kirabel Premier League 2022 Season 4. The best bowler award goes to Danilio. Any guesses? The best bowler award goes to Any guesses? Mohan, I request Mohan, please come to the stage and collect the prize. Mohan ಅವರು ದಯವಿಟ್ಟು ಬನ್ನಿ. ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಮುಂದಿನದಾಗಿ the best batsman. Kirabel Premier League 2022 Season 4. The best batsman award goes to Ramesh. Any guesses? Ramesh Nikhil is the man. He got a best batsman award of Kirabel Premier League 2022. ನಿಖಿಲ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಯಶಸ್ವಿನ ಪಂದ್ಯಾಟದೊಂದಿಗೆ ನಿಖಿಲ್ ಉತ್ತಮ ಆಟಗಾರನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಈ ಒಂದು Kirabel Premier League 2022 ಮಾದರಿಯ ಪಂದ್ಯಕೂಟದಲ್ಲಿ ಮುಂದಿನದಾಗಿ ಸರಣಿ ಶ್ರೇಷ್ಠ ಪ್ರಶಸ್ತಿ. Any guesses? ಬಹುಶಃ ಈ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ತಿಳ್ಕೊಂಡದ್ದು ಈ ಲೀಗ್ ಹಂತದ ಆರಂಭದಿಂದ ಕೊನೆಯ ಹಂತದವರೆಗೆ ಯಶಸ್ವಿಯ ದಾಂಡುಗಾರಿಕೆ, ಯಶಸ್ವಿಯ ದಾಳಿಗಾರಿಕೆ, ಯಶಸ್ವಿಯ ಕ್ಷೇತ್ರ ರಕ್ಷಣೆ ಎಲ್ಲದಕ್ಕೂ ಯಶಸ್ವಿಯನ್ನ ತಂದುಕೊಟ್ಟಂತ ಆಟಗಾರರಿಗೆ ಸಲ್ಲಿಸುವಂತಹ ಪ್ರಶಸ್ತಿಯಾಗಿದೆ ಮ್ಯಾನ್ ಆಫ್ ದಿ ಸರಣಿ ಶ್ರೇಷ್ಠ ಪ್ರಶಸ್ತಿ. ದ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ goes to Danil. he is from Red Hawks. He is from Red Hawks. Any guesses? Again? Yes, Nishan is the man. I request Nishan, please come to stage and collect your prize. Nishan, the man of the series award. Congratulations to Nishan. Please come
ರೂವಾರಿಯಾಗಿರತಕ್ಕಂತಹ ವ್ಯಕ್ತಿ ಸನಿಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಫ್ ಫಸ್ಟ್ ಕ್ವಾಲಿಫೈಯರ್ ಮ್ಯಾಚ್. ದಯವಿಟ್ಟು ಸನಿಲ್ ರವರು ಬನ್ನಿ, ಈ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಚಪ್ಪಾಳೆಯೊಂದಿಗೆ ಈ ಒಂದು ಆಟಗಾರರನ್ನ ಗೌರವಿಸಿ ಯಶಸ್ವಿ ಆಟಗಾರ ಸನಿಲ್ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ತಂಡದ ಆಟಗಾರ. ಅದೇ ರೀತಿ ದ್ವಿತೀಯ ಎಲಿಮಿನೇಟರ್ ಮಾದರಿಯ ಪಂದ್ಯಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದಂತಹ ಬೀಗೈಸ್ ಭಟ್ನಗರ ತಂಡದ ಆಟಗಾರ ರಮೀಸ್ ರವರು ದಯವಿಟ್ಟು ಬನ್ನಿ, ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಅಭಿನಂದನೆಗಳು ರಮೀಸ್ ರವರಿಗೆ. ದ್ವಿತೀಯ ಕ್ವಾಲಿಫೈಯರ್ ಮಾದರಿಯ ಪಂದ್ಯಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡಂತಹ ಆಟಗಾರ. ದ್ವಿತೀಯ ಕ್ವಾಲಿಫೈಯರ್ ಮಾದರಿಯ ಪಂದ್ಯಕೂಟ. ಈ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡಂತಹ ಆಟಗಾರ ಪ್ರದೀಪ್ ರವರು ದಯವಿಟ್ಟು ಬನ್ನಿ, ಈ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಮುಖ್ಯ ಯಶಸ್ವಿಯ ಪಂದ್ಯಾಟವನ್ನ ಇವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಿ 1 kg ಬಿರಿಯಾನಿಯ ಘಮಘಮವಾದಂತಹ ಬಿರಿಯಾನಿಯನ್ನ ಖಂಡಿತ ತಿನ್ನಲಿಕ್ಕಿದ್ದಾರೆ. SKK ವಾರಿಯರ್ಸ್ ತಂಡದ ಕೆರಬೇಲಿ ತಂಡದ ಆಟಗಾರನಿಗೆ ಧನ್ಯವಾದಗಳು. ಲೀಗ್ ಹಂತದ ಒಂದು ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ನೀಡಲು ಬಾಕಿಯಾಗಿತ್ತು. ರೀಗಲ್ ವಾರಿಯರ್ಸ್ ತಂಡದ ಆಟಗಾರನಾದಂತಹ ತ್ಯಾಗರಾಜ್ ಪಂದ್ಯಾಟದ ಯಶಸ್ವಿಗೆ ಕಾರಣವಾಗಿದ್ದು ತ್ಯಾಗರಾಜ್ ದಯವಿಟ್ಟು ಬನ್ನಿ, ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಚಲನೆ ವಲನೆಗಳನ್ನ ಚಿತ್ರೀಕರಿಸಿಕೊಂಡು ಯೂಟ್ಯೂಬ್ ಮುಖಾಂತರವಾಗಿ ಪಸಹರಿಸಿದಂತಹ ನಮ್ಮ ಬ್ಯಾಂಗ್ಳೂರ್ ಮೀಡಿಯಾ ಎಂಬ ತಂಡ, ದಯವಿಟ್ಟು ಬ್ಯಾಂಗ್ಳೂರ್ ಮೀಡಿಯಾ ತಂಡದ ಓರ್ವ ಸದಸ್ಯ ಬಂದು ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಆಟಗಾರರ ಚಲನೆ ವಲನೆಗಳನ್ನ ಎಲ್ಲವನ್ನ ಬಹಳಷ್ಟು ಸೂಕ್ಷ್ಮದ ರೀತಿಯಲ್ಲಿ ಚಿತ್ರೀಕರಿಸಿ ಪಂದ್ಯಕ್ಕೆ ಯಶಸ್ವಿಯನ್ನ ತಂದುಕೊಟ್ಟಂತಹ ಇನ್ನೋರ್ವ ವ್ಯಕ್ತಿಯಾಗಿರುತ್ತಾರೆ ಮ್ಯಾಂಗ್ಳೂರ್ ಸಫ್ರಿ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಬನ್ನಿ. ತಾಜುದ್ದೀನ್ ದಯವಿಟ್ಟು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ತಾಜುದ್ದೀನ್ ಅವರಿಗೆ ಮೊಹಮ್ಮದ್ ಶಾಹೀನ್ ಅವರು ಕೂಡ ಪಡ್ಕೊಳ್ಬೇಕು. ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕು. ತಂಜಿಲ್ ಈ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಈ ನೆನಪಿನ ಕಾಣಿಕೆಯನ್ನ ಪಡ್ಕೊಳ್ಬೇಕು ತಂಜಿಲ್. ಅದೇ ರೀತಿ ಹಫೀಜ್ ಮೊದಲನೇದಾಗಿ ಈ ಪಂದ್ಯಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹವರು ನೀಡಿ ಗೌರವಿಸ್ತಾ ಇದ್ದಾರೆ. ಅಶ್ರಫ್ ಕೆರಬೇಲ್ ರವರು ಈ ಪಂದ್ಯಕೂಟದ ಮುಖ್ಯ ರೂವಾರಿಯಾಗಿರುವಂತಹ ಅಶ್ರಫ್ ಕೆರಬೇಲ್ ರವರು ಪ್ರವೀಣ್ ಸರ್ ರವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಬೀಗೈಸ್ ಭಟ್ನಗರ ತಂಡದ ಸರ್ವ ಆಟಗಾರರು
ವೇದಿಕೆ ಬಳಿ ಬನ್ನಿ, ಈ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಈ ಗೈಸ್ ಭಟ್ನಗರ ಕನ್ನಡ ಆಟಗಾರರು ಸರ್ವ ಕ್ವಾಲಿಫೈಯರ್ ಪಂದ್ಯಕೂಟದಲ್ಲಿ ಪ್ರಥಮ ಕ್ವಾಲಿಫೈಯರ್ ವಿಭಾಗದಲ್ಲಿ ವೈಫಲ್ಯತೆಯನ್ನು ಕಂಡು ತದನಂತರ ಎಲಿಮಿನೇಟರ್ ಮಾದರಿಯ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಕೂಟದಲ್ಲಿ ಯಶಸ್ವಿಯನ್ನು ಕಂಡು ಬಿ ಗೈಸ್ ಭಟ್ನಗರ ತದನಂತರವಾಗಿ ಫೈನಲ್ ಪ್ರವೇಶಿಸಿ ರನ್ನರ್ಸ್ ಅವಾರ್ಡ್ ತನ್ನದಾಗಿಸಿಕೊಳ್ತಾ ಇದೆ. ಬಿ ಗೈಸ್ ಭಟ್ನಗರ ತಂಡ ಈ ತಂಡಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಸಂಪರ್ಕಿಸಿ ತಮ್ಮ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ಎಸ್ಕೆಕೆ ವಾರಿಯರ್ಸ್ ದ್ವಿತೀಯ ಬಾರಿಗೆ ಪ್ರೀಮಿಯರ್ ಲೀಗ್ ಮಾದರಿಯ ಪಂದ್ಯಕೂಟದ ಪ್ರಥಮ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದೆ. ಎಸ್ಕೆಕೆ ವಾರಿಯರ್ಸ್ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಎಸ್ಕೆಕೆ ವಾರಿಯರ್ಸ್ ಬಾರಿಗೆ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ತಾ ಇದೆ. ಯಶಸ್ವಿ ಬಿದ್ದು ಎಡವಿ ಮೈ ಕೊಡವಿ ಅಡತಿರಿಕಂತ ಆಟಗಾರರು ಎಸ್ಕೆಕೆ ವಾರಿಯರ್ಸ್ ದ್ವಿತೀಯ ಬಾರಿಗೆ ಈ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ತಾ ಇದೆ. ಎಸ್ಕೆಕೆ ವಾರಿಯರ್ಸ್ ಸರ್ವ ಆಟಗಾರರಿಗೆ ಅಭಿನಂದನೆಗಳನ್ನ